500 ವರ್ಷಗಳಷ್ಟು ಹಳೆಯದಾದ ಹಾಗೂ ಉಡುಪಿಯ ಜನರಿಗೆ ಒಂದು ಕಾಲದಲ್ಲಿ ನೀರುಣಿಸಿದ ನಾಯರ್ ಕೆರೆಯ ಸಮಸ್ಯೆಗೆ ಮುಕ್ತಿ ನೀಡಲು ನಗರಸಭೆ ಮುಂದಾಗಿದೆ. ಹಲವಾರು ವರ್ಷಗಳ ಕಾಲ ಜನರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿದ ಈ ಕೆರೆ 2008 ರಿಂದ 2017 ತನಕ ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. 2017ರಲ್ಲಿ ಅಂದಿನ ರಾಜ್ಯಸಭಾ ಸದಸ್ಯ ಆಸ್ಕರ್ ಫೆರ್ನಾಂಡಿಸ್ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಕೆರೆಯ ಅಭಿವೃದ್ಧಿ ಮಾಡಿದರು. ಆದರೆ ಅಭಿವೃದ್ಧಿ ಮಾಡಿದ ಕೆರೆಯನ್ನ ನಿರ್ವಹಣೆ ಮಾಡಲು ನಿರಾಸಕ್ತಿ ತೋರಿದ ನಗರಸಭೆಯ ಕಾರಣದಿಂದ ಮತ್ತೆ ನಿರುಪಯೋಗಿ ಆಗಿದ್ದು ಅಲ್ಲದೆ ಗಬ್ಬು ನಾರಲು ಆರಂಭವಾಗಿತ್ತು. ಜನರು ಎಸೆಯುವ ತ್ಯಾಜ್ಯದಿಂದ ಸಂಪೂರ್ಣ ಕಲುಷಿತವಾದ ಕೆರೆ ಸೊಳ್ಳೆ ಉತ್ಪತ್ತಿಯ ತಾಣವಾಗಿ ಬದಲಾಗಿತ್ತು. ಈ ಬಗ್ಗೆ ನಮ್ಮ ಕುಡ್ಲ ವಾಹಿನಿ ವರದಿ ಮಾಡಿ ಈ ಕೆರೆಯ ಕಾಯಕಲ್ಪ ಒದಗಿಸುವಂತೆ ಜನರ ಮನವಿಯನ್ನ ನಗರಸಭೆಗೆ ತಲುಪಿಸುವ ಕೆಲಸ ಮಾಡಿತ್ತು. ಇದೀಗ ಕೆರೆಯ ಹೂಳೆತ್ತಲು ನಗರಸಭೆ ಮುಂದಾಗಿದ್ದು ಸುಮಾರು 3 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನ ಆರಂಭಿಸಿದೆ. ನಗರಸಭೆ ಕೆರೆ ಅಭಿವೃದ್ಧಿ ಮಾಡುವ ಜೊತೆಗೆ ಪಕ್ಕದ ಬಾಲವನವನ್ನೂ ಅಭಿವೃದ್ಧಿ ಪಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.